ಮಾಜಿ ಸಿಎಂ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ. ಕುಮಾರಸ್ವಾಮಿ ಒಂದು ತರಹ ಜೋಕರ್ ಇದ್ದ ಹಾಗೆ ಎಂದು ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಗಳೂರು ನಗರಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಇವರು, ಕುಮಾರಸ್ವಾಮಿ ಯಾವ ಪಾರ್ಟಿಯಾದ್ರೂ ಅಡ್ಜಸ್ಟ್ ಆಗ್ತಾರೆ, ಅಂದ್ರೆ ಕುಮಾರಸ್ವಾಮಿಗೆ ನೈತಿಕತೆ ಸಿದ್ಧಾಂತ ಯಾವುದೂ ಇಲ್ಲ. ಅವರು ಸಿಎಂ ಆಗಿದ್ದಾಗ ಉಡಾಫೆಯಿಂದ ವರ್ತಿಸಿದ್ರು, ಈಗ ಕುಮಾರಸ್ವಾಮಿ ಅವರಿಗೆ ಆತಂಕ ಕಾಡ್ತಾ ಇದೆ. ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಜನರ ಕಡೆಗೆ ಹೋಗ್ತಿದ್ದಾರೆ, ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾಗ ಅವರ ಉದಾಸೀನ ಮತ್ತು ಮುಖ್ಯಮಂತ್ರಿ ಸ್ಥಾನದ ಗಾಂಭೀರ್ಯವನ್ನು ಬಿಟ್ಟು ಕಾಲ ಕಳೆದ್ಬಿಟ್ರು. ಇವತ್ತು ಅವ್ರಿಗೆ ಅಧಿಕಾರ ಹೋಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರದಲ್ಲಿರುವಾಗ ಅವ್ರಿಗೆ ಭಾಳ ಆತಂಕ ಕಾಡ್ತಾ ಇದೆ. ಹಾಗಾಗಿ ಅವರೀಗ ದಿನ ಬೆಳಗ್ಗೆ ಎದ್ದು ಕಾನ್ಸ್ಟಿಟ್ಯೂನ್ಸಿ ಕಡೆ ಕ್ಷೇತ್ರದ ಕಡೆ ಹೋಗ್ತಾ ಇದ್ದಾರೆ. ನನ್ನ ಮೂಲಭೂತ ಪ್ರಶ್ನೆ ಒಂದೇ, ಅಧಿಕಾರ ಇದ್ದಾಗ ಏನೂ ಮಾಡ್ದೇನೆ, ಅಧಿಕಾರ ಇಲ್ಲದೇ ಜನಗಳ ಹತ್ರ ಹೋಗಿ ಗೋಳಾಡೋದು, ಕಣ್ಣೀರು ಸುರಿಸೋದು ಅವರಿಗೆ ಮೊದಲಿಂದ ಬಂದಂಥ ಒಂದು ಗುಣ. ಹಾಗಾಗಿ ಮುಂದಿನ ಚುನಾವಣೆ 2023ಕ್ಕೆ 100ಕ್ಕೆ 100 ಭಾಗ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಹುಪಾಲು ಶಾಸಕರು ಆಯ್ಕೆಯಾಗಿ ಬರ್ತಾರೆ. ಆ ನಿಟ್ಟಿನಲ್ಲಿ JDS ನೆಲ ಕಚ್ಚುತ್ತೆ. ಅದು ಮುಖ್ಯಮಂತ್ರಿ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ರಾಜಕೀಯವಾಗಿ ಏನೂ ಇಲ್ಲ. ಕುಮಾರಸ್ವಾಮಿ ಅವರು ಒಂಥರ ಎಲ್ಲಿ ನಾನು ಮೊದಲೇ ಹೇಳ್ದಂಗೆ ಜೋಕರ್ ಥರ ಅವ್ರ ಪಾರ್ಟಿ ಯಾರಿಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ. ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್, ಎಲ್ಲ ಅವಕಾಶ ಸಿಗುತ್ತೆ. ಹಾಗೆ ಅವಕಾಶವಾದ ರಾಜಕಾರಣ ಮಾಡ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ